ಸನ್ನಿಧಿಗಳು. ಇಂದಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹಿರಿಯರು, ತಾಯಿಯರು, ಯೋಗ ಮಿತ್ರರು, ಮಾಧ್ಯಮದ ಸ್ನೇಹಿತರು, ಈ ಕ್ಷೇತ್ರದ ನಮ್ಮೆಲ್ಲರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಸೋಮಣ್ಣ, ದಯಮಾಡಿ ಯಾವುದೇ ಕಾರ್ಯಕ್ರಮ ಮುಂಜಾನೆ ಚುನಾವಣೆಯವರೆಗೆ, ಚುನಾವಣೆ ಆರಂಭ ನಮ್ಮಿಬ್ಬರ ಬಾಂಧವ್ಯ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಈ ಸಂಬಂಧವನ್ನು ನಾವು ಕಾಪಾಡಿಕೊಂಡು ಇದು ಕೇವಲ ತಾತ್ಕಾಲಿಕ ಭಾವನೆ. ದಯಮಾಡಿ ಯಾರು ಉಭಯ ಪಕ್ಷದ ಕಾರ್ಯಕರ್ತರು ನಾನು ವಿನಂತಿ ಮಾಡ್ತೇನೆ, ನಮ್ಮ ಬಾಂಧವ್ಯ ಚುನಾವಣೆ ಮುಗಿದ ಕೂಡ ನಾವು ಮುಂದುವರಿಸಿಕೊಂಡು ಹೋಗುವುದರಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಾವು ಯಾಕೆ ಮಾತನಾಡುವುದಂದರೆ ನನ್ನ ಕಟ್ಟುವಂತೂ ಈ ದೇಶದಲ್ಲಿ ಕಾಂಗ್ರೆಸ್ ಯಾಕೆ ಈ ಹೀನಾಯಸ್ಥಿತಿಗೆ ಬಂದಿದೆ? ಎಲ್ಲಿದೆ ಕಾಂಗ್ರೆಸ್? ಇಡೀ ಹಿಂದೂಸ್ತಾನದಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ, ಅಲ್ಲಿಂದ ಛತ್ತೀಸ್ಗಢ, ನಾನು ಬಾಕಿ ಕಡೆ 8 ಸೀಟು, ಕರ್ನಾಟಕ 8 ಸೀಟು, 9 ಹೀಗೆ ಬೇರೆ ಬೇರೆ ಪಕ್ಷಗಳ ಸಹಕಾರದಿಂದ ಕೆಲವು ರಾಜ್ಯಗಳಲ್ಲಿ ಕೆಲವು ಸೀಟುಗಳನ್ನು ಪಡ್ಕೊಂಡು RJD ಒಂದು ಸೀಟು, ಸಮಾಜವಾದಿ ಪಾರ್ಟಿ ಪಕ್ಷದ 17 ಸೀಟು, ಹೀಗೆ ಅದರಲ್ಲಿ ಮಮತಾ ಬ್ಯಾನರ್ಜಿ ಕೊಡಲಿಲ್ಲ, ನವೀನ್ ಪಟ್ನಾಯಕ್ ಕೊಡಲಿಲ್ಲ, ಆಂಧ್ರ ರೆಡ್ಡಿ ಕೊಡಲಿಲ್ಲ. ಹೇಳ್ತಾ ಹೋಗ್ಬೋದು, ಎಲ್ಲಿದೆ ಕಾಂಗ್ರೆಸ್? ಕರ್ನಾಟಕ. ಈ ಕರ್ನಾಟಕ ನಿನ್ನೆ ನಾವು ಮಾತಾಡುವಾಗ ಸಮನ್ವಯ ಸಮಿತಿಯಲ್ಲಿ ನಾನು ಒಂದು ಶಬ್ದ
ಇನ್ನು ಯಾರು ದೊಡ್ಡವಾದ ಭಾಷಣ ಮಾಡ ದೊಡ್ಡವಾದ ಶಬ್ದಗಳನ್ನು ಬಳಕೆ ಮಾಡು ಸ್ವಾಭಾವಿಕ. ಮೈಸೂರಿನಲ್ಲಿ ನಮ್ಮ ಗೌರವವನ್ನು ಮುಖ್ಯಮಂತ್ರಿಗಳು ಬೇಡಿಯೇ ಸೇರಿದೆ. ಈ ಪ್ರಶ್ನೆ ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರಿಗೆ ಅವರು ಮಗನ್ನ ಗೆಲ್ಲಿಸಲಿಕ್ಕಾಗಲಿಲ್ಲ. ಅವರ ದೊಡ್ಡ ನಾಯಕ. ಹೀಗೆ ಬಹಳ ನಗುವಾದ ಮಾತು. ಹೌದು, ಕುಮಾರಸ್ವಾಮಿಯವರ ತಂದೆ ತುಮಕೂರಲ್ಲಿ ನಿಂತ್ಕೊಂಡು ಗೆಲ್ಲಿಸಲಿಕ್ಕಾಗಲ್ಲ. ಅದು ನಾವು ಹೇಳಬೇಕಾಗುತ್ತದೆ. ಯಾವ ಕುಮಾರಸ್ವಾಮಿಯನ್ನು ತುಮಕೂರಲ್ಲಿ ನಿಂತಿದ್ದೇವೆ, ಏನೇನು ಆಟ ಆಡಿದ್ರು ನಾನು ತುಮಕೂರಲ್ಲಿ ವರದಿ ಆಗಲಿಕ್ಕೆ ಇಲ್ಲ. ದೃಷ್ಟಿ ಮಾಧ್ಯಮದ ಸ್ವಲ್ಪ ಕೂಲ್ಕಡೆ ಇರ್ತಾರೆ. ಇದು ಕಚ್ಚು ಮಾಧ್ಯಮಗಳು ನೀವು ವರದಿಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಾವಿರದ 1919 ಮಾರ್ಚ್ 13 ಲೋಕಸಭೆಯಲ್ಲಿ ನಾನು ಮುಂದೆ ಅಸೆಂಬ್ಲಿಯ ಪಾರ್ಲಿಮೆಂಟ್ಗೆ ನಿಲ್ಲಲಿಲ್ಲ. ಖಂಡದಲ್ಲಿ ಯಾಕೆ 2004 ಜೂನ್ 25 ಯಾವುದು ಬರೆಯಲ್ಲ, ಬರೆಯ ಗಂಟಿ ನೋವಿಲ್ಲ. ಯಾವ ವಿಷಯ ಬೇಕಾದರೂ ಹೇಳಿ. ಮೋದಿಯವರು ಕೂತಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ಖರ್ಗೆ ಇದ್ದಾರೆ, ಫರೂಕ್ ಅಬ್ದುಲ್ಲಾ ಇದ್ದಾರೆ, ಮುಲಾಯಂ ಸಿಂಗ್ ಯಾದವ್ ಇದ್ದಾರೆ. ನಾನು ಇಲ್ಲಿಂದ ಮುಂದಕ್ಕೆ ಪಾರ್ಲಿಮೆಂಟಿಗೆ ನಿಲ್ಲೋದ್ರಿಂದ ಕಂಡುಕೊಳ್ಳುವಾಗೆ ಮಾರ್ಚ್ 13 1919, ಈಗ 1920. ನನ್ನನ್ನು ನಿಲ್ಲಿಸಲಿಕ್ಕೆ ಏನೇನು ಆಟ ಆಡಿದ್ರು ನಾನು ಈ ಸೀಟ್ ಕೇಳಿದ್ದೆ. ಸಿದ್ದರಾಮಯ್ಯನವರು ಮೈಸೂರಲ್ಲಿ ಅವರ ಒಬ್ಬ ಹಳೇ ಶಿಕ್ಷಕನಿಗೆ ಸೀಟ್ ಬೇಕು ಅಂತ ಅವ್ರ ಹಿಂದೆ ಇತ್ಯಾದಿ ಅವರು ಕುರುಬ ಸಮಾಜ ಅವರಿಗೆ ಸೀಟ್ ಬೇಕು ಅಂತ ಡೆಲ್ಲಿಗಳಿಗೆ ಹೈಕಮಾಂಡಲ್ಲಿ ಏನು ಹೋರಾಟ ನಡೀತದೆ. ಆದರೆ ಪರಮೇಶ್ವರರು ಯಾರು ಕ್ಯಾಂಡಿಡೇಟ್ ಆಗಿದೆ ಅವರ ಹೆಸರು ಅವರನ್ನು ನಿಲ್ಲಿಸಬೇಕು. ಸ್ಟೀರಿಂಗ್ ಹೋಗ್ಬಿಟ್ಟು ಸಿದ್ದರಾಮಯ್ಯ ವಾಕೌಟ್. ಆಗ ಇವರನ್ನು ಬಲಿಟ್ಟು
ನನ್ನ ಸ್ನೇಹಿತ ಜಾತಿಯಲ್ಲ ನಾವು ಇವರು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸರಿ ನನಗೆ ಎಲ್ಲಿ ಕೂತು ನನಗೆ ಗೊತ್ತಿಲ್ಲ. ಇವರು ನನ್ನ ಪಕ್ಕದ ಏನು ಸಿದ್ದರಾಮಯ್ಯ ದೇವಲೋಕದಿಂದ ಹಿಡಿದು ಬಂದುಬಿಟ್ಟಿದ್ದಾರೆ. ಆ ಮಾಮೂಲಿ ಜನಗಳಿಗೆ ಆಗ್ತಾರೆ ಮುಖ್ಯಮಂತ್ರಿ ಇವ್ರಿಗೂ ಗೊತ್ತಾಯಿಲ್ಲ, ನನಗೂ ಗೊತ್ತಿಲ್ಲ. ಆಯಿತು, ಭಾಷೆ ಮಾಡೋದು ಎಲ್ಲಿಗೆ ಹೊರಟೋದು. ನಾನು ಕಾರಲ್ಲಿ ತಲುಪಕಲ್ಲ ಹುಡುಗಿನ ಹೋಗಿ ಶುರುವಾಗಿದೆ. ನಾನು ಹೋದರೆ ನಾನು ಸೀಟಿ ಕೂತ್ಕೊಳ್ಳೋದು ಆಮೇಲೆ ಅಡ್ಡಕ್ಕೆ ಪರಮೇಶ್ವರ ಭಾಷಣ ನಡೀತಾ ಇತ್ತು. ರಾಜಣ್ಣ ಹೇಳ್ತಾರೆ, ರೇ ಹೇಳ್ಕೊಡ್ರೆ ನೀವು ತುಮಕೂರಿಗೆ ಬರಬೇಕು, ಕಾರಣ ಏನು? ನಾನು ತುಮಕೂರಿಗೆ ಬರಬೇಕು ಅಲ್ಲವೇ ಅಲ್ಲ, ಇದು ಬಾಬು ತುಮಕೂರಿಗೆ ಬರಬೇಕು ಅಂತ ನಾನು ಚುನಾವಣೆಗೆ ನಿಲ್ಲಲಿಲ್ಲ ಅಂತ ಡಿಕ್ಲೇರ್ ಮಾಡಿ ಹೇಗೆ ರಾಜಕೀಯ ಚಿತ್ರದ ಆಟ ಏನ್ರಿ? ನೀವು ಮುಖ್ಯಮಂತ್ರಿಗೌಡರನ್ನೇ ಮಾಡಿದರೆ ಅವನಿಗೆ ಸ್ಥಾನ ಕಲ್ಪಿಸಿಕೊಡ್ಬೇಕು. ನೀವು ನನಗೆ ಯಾವ ಅಧಿಕಾರ ನಾನೇನು ಸ್ಥಾನ? ನನ್ನ ಮಗ ಅಧಿಕಾರದಿಂದ ನಾನು ನಿಲ್ಲಿಸಿಬಿಟ್ಟು ಏನು ಸಿದ್ದರಾಮಯ್ಯ ನನಗೇನು ಮಾತಾಡೋದು ನಾನು ಭಾಳ ಮನಸ್ಸಿಗೆ ನೋವು. ಭಾಷಣ ಮುಗಿಸಿದ್ರು ಈ ಮನುಷ್ಯ ನನಗೆ ಬರ್ಬಿಟ್ಟು ಇಲ್ಲಿ ಸಿದ್ದರಾಮಯ್ಯನವರು ಅವ್ರ ಸಮಾಜದ್ದು ಒಂದು ಸಭೆ ಪಾಪ ಗೊತ್ತಿಲ್ಲ ಇಬ್ಬರಿಗೆ ನಾನು ಕರ್ಕೊಂಡು ಅದು ಬರೀ ಅವ್ರ ಸಮಾಜದ ಸಭೆ. ನಾವು ಹೋದ ತಕ್ಷಣ ಅಲ್ಲಿಗೆ ಮಾಡ್ತೀವಿ. ನನಗೆ ಗೊತ್ತಾಯಿತು. ನಾವು ವಾಪಸ್ ಪಾಪ ಪರಮೇಶ್ವರು ಅವ್ರು ಗೆಸ್ಟ್ ಹೌಸ್ ಕೊಟ್ಟರು ಮರಗಲ್ಲಿ. ನಿಮ್ಮ ಮನೆ ಕಡೆ ದೇವರು ಅವ್ರೇನು ಮಾಡಿದ್ರು ಆಮೇಲೆ ಒಳಗಡೆ ದೇವೇಗೌಡರಿದ್ದ ಕಾರಣ ಎಷ್ಟೊಂದು ಅವ್ರ ಶಿಷ್ಯ ಹೋಗ್ತಾರೆ. ನಾನು ನೋಡ್ಬಿಡೋದು ಅವ್ರ
ಇಲ್ಲಿ ಬಂದರೆ ಯಾವಾಗ ಕರ್ಕೊಂಡೋದ್ರು 5 ನಿಮಿಷ ಕ್ಲೋಸ್ ಆಯ್ತು. ಎಲ್ಲಿಗೆ ರಾತ್ರಿ 1 ಗಂಟೆವರೆಗೂ ಚರ್ಚೆ ಆಯಿತು. ದೇವರು ತೆಗೆದು ಸಿದ್ದರಾಮಣ್ಣ ಅವತ್ತು ಏನು ಮಾಡಿದ್ರಿ ನೀವು? ಏನು ಗೊತ್ತಿಲ್ಲ. ನಾನು ರಾಜಕೀಯದಿಂದ ನಿವೃತ್ತ ಮಟ್ಟಕ್ಕೆ ಬಾಗಿ ಬಿಟ್ಟು 13ನೇ ತಾರೀಕು ಇನ್ನಿಲ್ಲದಿಲ್ಲ ಅಂತ ಹೇಳಿ 19 ಇಸ್ವಿ ಡಿಕ್ಲೇರ್ ಮಾಡಿದ್ದು. ಅದೇ ನಿಲುವುಗಳ ಇಲ್ಲಿ ಬಂದು ಕೂತಿದ್ದೀನಿ. ಈ ಚುನಾವಣೆ ನಾನು ಕಿಂಚಿತ್ತು ಸೇವೆ ಮಾಡಿದ್ದೀನಿ. ವಾಲ್ಮೀಕಿ ಸಮಾಜ ಕಿಂಚಿತ್ ಮಹಾತ್ಮ ರಾಮಾಯಣ ಬರೆದಿದೆ. ಬಹಳ ಜನ ರಾಮಾಯಣ ಬರೆದಿದ್ದಾರೆ, ತೆಲುಗುದಲ್ಲಿ ಬರೆದಿದ್ದಾರೆ, ತಮಿಳಲ್ಲಿ ಬರೆದಿದ್ದಾರೆ, ಉರ್ದುನಲ್ಲಿ ಬರೆದಿದ್ದಾರೆ, ಮರಾಠಿಯಲ್ಲಿ ಬರೆದಿದ್ದಾರೆ. ವಾಲ್ಮೀಕಿ ಬ್ರಹ್ಮ ಅವ್ರಿಗೆ ಅವ್ರು ಬೇಡ ಮೊದಲು ಭೇಟಿ ಮಾಡಿ ಹೇಗೆ ಪರಿವರ್ತನೆ ಆಯಿತು, ಅವರು ವಾಲ್ಮೀಕಿ ಅದನ್ನು ಹೇಳಿ ಮಾನಸ ಪುತ್ರ ನಾರದ ನೀನು ಇಂಥ ಒಂದು ರಾಮಾಯಣ ಮಹಾಸತ್ಯವಂತ ತಂದೆ ಭಕ್ತ ಜನರಿಗೆ ಅತ್ಯಂತ ಪ್ರೀತಿಪಾತ್ರನಾದ ರಾಮನ ಕಥೆಯನ್ನು ಬರೆಯುವುದರಲ್ಲಿ ನಾರದರು ಕೇಳಿ ಮಾತಾಡ್ತಾ ಇದ್ದಾರೆ. ಒಂದಕ್ಕೆ ಕೊಡೋದು ಬೇಡ ಬಿದ್ದೋದು ಅವನೇ ಶಾಪ ಕಥೆ ಅದೆಲ್ಲ ಸತ್ಯ. ಯಾವ ವಾಲ್ಮೀಕಿ ರಾಮಾಯಣ ಅದಕ್ಕೆ ಸಮಾನವಾದಂಥ ಮತ್ತೊಂದು ಯಾವುದೇ ಒಂದು ನೀವು ಬೇರೆ ಪುರಾಣಗಳಿರ್ಬೋದು, ಕಥೆಗಳಿರ್ಬೋದು, ರಾಮಾಯಣಕ್ಕೆ ಹೋಲಿಸತಕ್ಕಂಥ ವಾಲ್ಮೀಕಿ ರಾಮಾಯಣಕ್ಕೆ ಇವತ್ತು ಯಾವ ವಾಲ್ಮೀಕಿ ರಾಮಾಯಣಕ್ಕೆ ಹಿಂದಿನ ಪ್ರಧಾನಮಂತ್ರಿ ಅಯೋಧ್ಯೆಯಲ್ಲಿ ಆ ಶ್ರೀರಾಮನ
ಮೂರ್ತಿಯನ್ನು ನಿಲ್ಲಿಸಿದೆ. ಮೂರ್ತಿ ನಾನು ರಾಜಣ್ಣವ್ರನ್ನ ಗೆಲ್ಲಿಸೋದಿಲ್ಲ. ಇಲ್ಲಿ ಬೀಳ್ಬಿಟ್ರೆ ಅವರು ಅಫ್ಘಾನಿಸ್ತಾನ ನಿವೃತ್ತಗಳನ್ನು ಬಿಡಲಿಲ್ಲ. ಕೊನೆಯೇ ಕಡೆಗೆ ನಾನು ಜ್ವರ ಬಂದು ಮನೆಯಲ್ಲಿ ಮಲಗಿದ್ದೆ. ನೀವು ಬಂದವರೆಲ್ಲ ಸೋಲಿಸಿ ಕೊನೆಯೇ 10 ನಿಮಿಷ ನಾನು ಹೋಗಿ ಮೊದಲು ಯಾವ ಸ್ಥಳ ಅಲ್ಲಿ ಹೋಗಿ 10 ನಿಮಿಷ ನಾನು ಸೋತಿಲ್ಲ. ನನ್ನ ಮನೆಗೆ ಬಂದು ಊಟ ಮಾಡಿದರೆ ನನಗೆ ಎನಿಸ್ತದೆ ನನಗೆ ಗೊತ್ತಾಗುತ್ತೆ ರಾಜಕಾರಣಿಗಳು ಯಾರು ಗೊತ್ತಾಗ ನಾನೆಲ್ಲರೂ ಬರಲಿ ಯಾರು ಬಂದರು. ಆದರೆ ಒಂದು ಮಾತನ್ನು ಹೇಳ್ತೀನಿ, ಆ ಸಮಾಜಕ್ಕೆ ವಾಲ್ಮೀಕಿ ಸಮಾಜ ಪವಿತ್ರವಾದ ಸಮಾಜ. ಶ್ರೇಷ್ಠವಾದ ವಾಲ್ಮೀಕಿ ಆ ಮಹಾನುಭಾವ ಯಾವ ರಾಮಾಯಣವನ್ನು ಆ ಮಹಾನುಭಾವ ಸಮುದಾಯಕ್ಕೆ ಸೇರಿದರು. ವಾಲ್ಮೀಕಿ ಸಮಾಜಕ್ಕೆ ಕೈಮೂಲ ಪ್ರಾರ್ಥನೆ ಮಾಡ್ತೀನಿ. ರಾಜಣ್ಣನ ಮಾತು ಹೇಳಿಬಿಡಿ. ಈ ಕೊನೆಯ ಘಟ್ಟದಲ್ಲಿ ನಾನು ಕಿಂಚಿತ್ತನ್ನು ಸೇರಿ ನಿಮಗೆ ರಿಸರ್ವೇಷನ್ ನನ್ನ ಮಂತ್ರಿ ಮಾಡಬೇಕು ಅಂತ ಕರೆದುಬಿಟ್ಟಿದ್ದೆ. ನಾನು ಮಂತ್ರಿ ಆಗಲಿಲ್ಲ. ವಾಲ್ಮೀಕಿ ಸಮಾಜದ ಮೇಲೆ ನಾನು ಕಿಂಚಿತ್ ಸಹಾಯ. ಇವತ್ತು ಅದರಿಂದ 15 ವರ್ಷ 2 ಜೊತೆಗೆ ಜನರಲ್ ಸೀಟ್ ಹೋಗಿ ಒಂದು ಉಪಕಾರ ಈ ಸಮುದಾಯಕ್ಕೆ ನಾನು ಮಾಡಬೇಕು. ಕಿಂಚಿತ್ತು ಸಹ ನನಗೆ 90 ವಯಸ್ಸು. ನಿಮ್ಮ ಬಗ್ಗೆ ಅಗೌರವ ಅಂತ ಪವಿತ್ರವಾದ ಗ್ರಂಥವನ್ನು ಬರೆದು ಇಡೀ ದೇಶಕ್ಕೆ ವರದಾನ ಮಾಡಬೇಕು. ವಾಲ್ಮೀಕಿ ಆ ಸಮುದಾಯಕ್ಕೆ ನೀವು ಆ ಸಮುದಾಯದ ಮಹಾನ್ ಅಂತ ಹೇಳಿ ಕೈಯುವುದು ಪ್ರಾರ್ಥನೆ. ನಮ್ಮ ಅಭ್ಯರ್ಥಿಯಾದ ಸೋಮಣ್ಣವರು ಇದೊಂದು ಚುನಾವಣೆ ನಾನೇನು ಅವೆಲ್ಲ ಸಹಾಯ ಮಾಡೋದು. ಇಲ್ಲಿ ಬಂದಿರ್ತಕ್ಕಂಥ ವಾಲ್ಮೀಕಿ ಸಮಾಜದವರು ಕಡಿಮೆ ಜನವೇ ಇರೋದು. ನನ್ನ ಪಾರ್ಟಿಗಳು ಸ್ನೇಹಿತಿ ನಾನು ಕೈಯುವುದನ್ನು ಕಲಿತು ಪವಿತ್ರವಾದ
ಹೋಗು ಅದರೊಳಗೆ ಬೇಯಿಸಿ ಇಡೀ ಸಮುದಾಯ ಕೈ ಮುಗಿದು ಪ್ರಾರ್ಥನೆ ಎಂಥ ಪವಿತ್ರವಾದ ಸಮುದಾಯ ಆ ಸಮುದಾಯಕ್ಕೆ ತಲೆಮಾರಿ ನಾನು ವಾಲ್ಮೀಕಿ ಸಮಾಜಕ್ಕೆ ತಲೆಮಾರಿ ನಮಸ್ಕಾರ ಮಾಡಿ ಯಾವ ರಾಮನ ನಿಲ್ಲಿಸಿದ್ದಾರೋ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೃತಯುಗದಲ್ಲಿ ರಾಮ ಇವತ್ತು ರಾಮ ನಿಲ್ಲಿಸಿದ್ದಾರೆ ಆ ಒಳ್ಳೆ ಕೆಲಸ ಪದ್ಧತಿ ಅವರನ್ನೂ ರಾಮನಿದ್ದಾರೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೆ ಇಡೀ ಸಮುದಾಯ ಇಡೀ ಕೈ ಹೌದು ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ನನ್ನ ಸಮಾಜಕ್ಕೆ ನಾನು ನನ್ನ ಮೇಲೆ ಆಪಾದನೆ ನಾನು ಅವ್ರ ಸೀಟಿನ ಕಿತ್ಕೊಂಡೆ ನಾನು ಕಿತ್ಕೊಂಡೆ ಸತ್ಯ ಹೇಳಿ ಹಾಗಿದ್ರೆ ಈ 5 ವರ್ಷ ರಾಜಕಾರಣ 1919 ಅವ್ರನ್ನ ಯಾಕೆ ಎಮ್ ಮಾಡಬಾರ್ದಾಗಿತ್ತು ಯಾಕೆ ಒಂದು ಎಮ್ ಎಲ್ ಎ ಸೀಟ್ ಕೊಡಬಾರ್ದಾಗಿತ್ತು ಹೇಳಿ ಇವತ್ತು ಕಾಂಗ್ರೆಸ್ ಅಲ್ಲಿ ನಿಲ್ಲಲಿಕ್ಕೆ ಅಭ್ಯರ್ಥಿಗಳಿಲ್ಲ ಯಾವ ಮಂತ್ರಿ ತಯಾರಿಲ್ಲ ಯಾವ ಮಂತ್ರಿ ನಾನು ನಿಲ್ತೀನಿ ಅಂತ ಹೇಳಿಲ್ಲ ಅದರಿಂದ ಈಗ ಇಲ್ಲಿಗೆ ಅವತ್ತು ನನ್ನ ಮೇಲೆ ಆಪಾದನೆ ಮಾಡಿ ನನ್ನನ್ನು ಸೋಲಿಸಲಿಕ್ಕೆ ಬಳಕೆ ಮಾಡಿಕೊಂಡಂಥ ನಾಯಕರನ್ನ ಕಾಂಗ್ರೆಸ್ಸಿಗೆ ಸೇರಿಸಿ ನನಗೆ ಮುಖಭಂಗ ಬಂದಿರ ಅಭ್ಯರ್ಥಿಗಳಿಗೆ ನನ್ನ ಭಕ್ತರಿಗೆ ತೋರಿಸಿದ್ರು ಇದು ಕೇವಲ ಇವತ್ತು ಸರಿಯಾದ ರೀತಿ ನಮ್ಮ ಎರಡೂ ಪಾರ್ಟಿಯವರು ಸ್ವಲ್ಪ ಗೊಂದಲ ಮಾಡಿದ್ರು ಇವರಲ್ಲಿ ನಾನಿವು ಬರುವರು ದೀಪ ಹಚ್ಚಬಾರದು ನಾನು ಗೊಂದಲ 4 ಸಾರಿ ಒಂದು ಸಾರಿ 4 ಎಲ್ಲ ಕಡೆ
ಈ ಚುನಾವಣೆಯಲ್ಲಿ ನನ್ನ ವಾಲ್ಮೀಕಿ ಸಮಾಜ ಒಂದು ಕೈ ಬಿಡಲ್ಲ ಅನ್ನೋ ನಂಬಿಕೆ ಇಟ್ಕೊಂಡೇ ಹೋಗ್ತಾರೆ. ನನ್ನ ಸಮಾಜ ಜಾತಿ ಮೇಲೆ ಮಾತಾಡೋದು ನನ್ನ ಕೈ ಬಿಡಲ್ಲ. ಕಾಯಿದೆ ನಿಮಗೆ ರಿಸರ್ವೇಷನ್ ಕೊಟ್ಟೆ ನಾನು ಒಟ್ಟಿಗೆ ಓದ್ತೀನಿ. ಎಷ್ಟು ದಿನ ಜಿಲ್ಲಾ ಪಂಚಾಯತಿ, ಎಷ್ಟು ದಿನ ಪುರಸಭೆ, ಯಾರು ಅನ್ಯಾಯ ಮಾಡಿದ್ರು? 150% ಸ್ಕೂಲ್ ಟೀಚರ್ ದುರಂತ. ನಾನು ಹಳ್ಳಿಯಲ್ಲಿ ಕಲಿಸಿಲ್ಲ. ನನ್ನ ಗಂಟು ಭಾಸ್ಕರ ಪುತ್ರ ಸಿದ್ದರಾಮಯ್ಯ ಹೇಳಿದ್ರು ತೋರುಗಾರಿಕೆಗೆ ಸೀಟ್ ಕೊಡ್ತಾರೆ. ತೋರುಗಾರಿಕೆಗೆ ಸೀಟ್ ಕೊಡ್ತಾರೆ. ಭಾಸ್ಕರ ಬರಲಿಲ್ಲ ಕೆಲವೊಮ್ಮೆ. ಇದೇ ತುಮಕೂರು ಕ್ಷೇತ್ರದಲ್ಲಿ ಇಲ್ಲಿ ಕೂತಿದ್ದಾರೆ. ಇದೇ ಕ್ಷೇತ್ರದಲ್ಲಿ ವಾಸಿಸುತ್ತಾರೆ. ಅವರು ರಿಸರ್ವೇಷನ್ ಅವರು ಕಟ್ಟಿದ್ದಾರೆ, ಫ್ಯಾಕ್ಟರಿಗಳ ರಾಜ್ಯದಲ್ಲಿ ಅವ್ರ ಸ್ಥಿತಿ ನೋಡಲಿಲ್ಲ. ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿ ಒಂದು ದಿನ ಬಂದು ಭಾಸ್ಕರ್ ಹೇಳಿ